ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯ 6 ಯಕ್ಷಗಾನ ಮೇಳಗಳ 2018-19ನೇ ಸಾಲಿನ ಸೇವೆ ಬಯಲಾಟಗಳ ತಿರುಗಾಟ ಆರಂಭ ರವಿವಾರ ನಡೆಯಿತು. ಪ್ರಥಮ ಸೇವೆಯಾಟದ ಪ್ರಯುಕ್ತ ದೇವಳದ ಅರ್ಚಕ ಲಕ್ಷ್ಮೀನಾರಾಯಣ ಶರಣ 6 ಮೇಳದ ಕಲಾವಿದರಿಗೆ ಗೆಜ್ಜೆ ನೀಡುವ ಮೂಲಕ ಮೇಳಗಳ ತಿರುಗಾಟಕ್ಕೆ ಚಾಲನೆ ನೀಡಿದರು. 6 ಮೇಳಗಳ ದೇವರ ಪೆಟ್ಟಿಗೆ, ಚಿನ್ನ, ಬೆಳ್ಳಿಯ ಕಿರೀಟ ಹಾಗೂ ಆಯುಧಗಳನ್ನು ದೇವಳದಲ್ಲಿ ಪೂಜೆಯ ಬಳಿಕ ಶಾಲಾ ಸರಸ್ವತಿ ಸದನದ ಚೌಕಿಯಲ್ಲಿ ಪೂಜೆ ನೆರವೇರಿತು. ದೇವಳದ ರಥಬೀದಿಯಲ್ಲಿ ನಿರ್ಮಿಸಿದ 6 ರಂಗಸ್ಥಳಗಳಲ್ಲಿ ಬಯಲಾಟ ನಡೆಯಿತು. ಗೆಜ್ಜೆ ಹಸ್ತಾಂತರಿಸುವ ಪ್ರಕ್ರಿಯೆ ಸಂದರ್ಭ 6 ಮೇಳಗಳ ಪ್ರಧಾನ ಭಾಗವತರು ಭಾಗವಹಿಸಬೇಕಾಗಿದ್ದು, ಕಳೆದ ಬಾರಿ 4ನೇ ಮೇಳದ ಪ್ರಧಾನ ಭಾಗವತರಾಗಿದ್ದ ಪಟ್ಲ ಸತೀಶ್ ಶೆಟ್ಟಿಯವರು ಭಾಗವಹಿಸುತ್ತಿರಲಿಲ್ಲ. ಈ ಬಗ್ಗೆ ಕಲಾಭಿಮಾನಿಗಳಲ್ಲಿ ಮತ್ತು ಪಟ್ಲ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲಗಳಿದ್ದು ಚರ್ಚೆಗೆ ಗ್ರಾಸವಾಗಿತ್ತು. ಈ ಬಾರಿ ಆಟ ಮುಗಿದ ನಂತರ ವೀಳ್ಯವನ್ನ ಪ್ರಧಾನ ಭಾಗವತರೇ ತೆಗೆದುಕೊಳ್ಳಬೇಕು ಎಂಬ ನಿಯಮ ಮಾಡಿದ್ರು. ಆರೋಗ್ಯದ ಸಮಸ್ಯೆ ಇದ್ದ ಕಾರಣ ನನಗೆ ಯಕ್ಷಗಾನದ ಕೊನೆಯ ಭಾಗವನ್ನ ಬಿಟ್ಟು ಬೇರೆ ಸಂದರ್ಭ ಭಾಗವತಿಕೆ ಮಾಡಲು ಅವಕಾಶ ಕಲ್ಪಿಸಿ ಎಂದು ಯಜಮಾನರ ಬಳಿ ವಿನಂತಿಸಿದ್ದು, ಈ ಸಮಸ್ಯೆ ಸೇವೆಯಾಟ ಆರಂಭವಾಗುವವರೆಗೆ ಬಗೆಹರಿಯದ ಕಾರಣ ಈ ಬಗ್ಗೆ ಪಟ್ಲ ಭಾಗವತರಿಗೆ ಪ್ರಾರಂಭದ ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲ ಎಂದು ಹೇಳಲಾಗುತ್ತಿದೆ. ತಡರಾತ್ರಿ ಪಟ್ಲ ಭಾಗವತರನ್ನ ಪೂಂಜರು ಪ್ರಧಾನ ಭಾಗವತರಾಗಿರುವ 1ನೇ ಸೆಟ್ಗೆ ಹಾಕುವ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಈ ಸಮಸ್ಯೆ ಸದ್ಯಕ್ಕೆ ಬಗೆಹರಿದಿದೆ.